ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆ ಸ್ವಸ್ತಿಕ್ ನ್ಯಾಷನಲ್ ಸ್ಕೂಲ್, ರಾಯಲ್ ಸುಂದರಂ ಹೆಲ್ತ್ ಇನ್ಶೂರೆನ್ಸ್ ಹಾಗೂ ವಿ4 ನ್ಯೂಸ್ ಕರ್ನಾಟಕ ಸಹಭಾಗಿತ್ವದಲ್ಲಿ ಪಾರ್ಟ್ ಟೈಮ್ ಉದ್ಯೋಗ ಅವಕಾಶ ಎಂಬ ವಿಷಯದ ಕುರಿತು ಅರ್ನ್ ವೈಲ್ ಲರ್ನ್ ಕಾರ್ಯಾಗಾರವು ನಗರದ ಉರ್ವಸ್ಟೂರಿನ ಮಿನೇಜಸ್ ಟವರ್ಸ್ನ ಸ್ವಸ್ತಿಕ್ ನ್ಯಾಷನಲ್ ಸ್ಕೂಲ್ ಸಭಾಂಗಣದಲ್ಲಿ ನಡೆಯಿತು. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಛಾಪು ಮೂಡಿಸ್ತಾ ಇರುವ ಸ್ವಸ್ತಿಕ್ ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿಗಳಿಗೋಸ್ಕರ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಪಾರ್ಟ್ ಟೈಮ್ ಉದ್ಯೋಗ ಅವಕಾಶ ಎಂಬ ವಿಷಯದ ಕುರಿತು ಅರ್ನ್ ವೈಲ್ ಲರ್ನ್ ಎಂಬ ಕಾರ್ಯಾಗಾರವು ನಗರದ ಉರ್ವಸ್ಟೂರಿನ ಮಿನೇಜಸ್ ಟವರ್ಸ್ನ ಸ್ವಸ್ತಿಕ್ ನ್ಯಾಷನಲ್ ಸ್ಕೂಲ್ ಸಭಾಂಗಣದಲ್ಲಿ ನಡೆಯಿತು. ರಾಯಲ್ ಸುಂದರಂ ಹೆಲ್ತ್ ಇನ್ಶೂರೆನ್ಸ್ ತರಬೇತಿ ಸಲಹೆಗಾರ ಸಂಜಯ್ ಶೆಟ್ಟಿ ಅವರು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿ ನೀಡಿದರು. ಪ್ರತಿಯೊಬ್ಬರೂ ಇನ್ಶೂರೆನ್ಸ್ ಮಾಡೋದು ಒಳಿತು. ನಮ್ಮ ಇನ್ಶೂರೆನ್ಸ್ ಕಂಪನಿಯಲ್ಲಿ ಉದ್ಯೋಗಕ್ಕೆ ಸಾಕಷ್ಟು ಅವಕಾಶವನ್ನು ನೀಡಲಾಗುತ್ತೆ ಅಂತ ಹೇಳಿದರು. How to market yourself? What did you learn? What are you dada kaltar? Panle nikul engu see engu interaction board money panda kulraiji. See yanu holla sarnu observe mantondulle. How to learn, how to earn, how to progress. See these things are very important. Nama shali me panna correct. How foreign guy part time kelsa mantudu janakulu nedadayi manpara balli. See, I can ask you one question because he has given me a lot of time. See, this session dadam manna niklek benefit avadu. Am I right? Yes. It should benefit because when we are talking about career, see, it is all about money. Am I right? When I talk about career, is it all about money? See, how much did we earn after 30 years? Namak Mercedes Benz detondra anda, 10 koti the flat detondra anda. ನಮಗೆ ದಾದ ಅಚೀವ್ಮೆಂಟ್ ಪೆರಾಂಡ್ ಕ್ಯಾರಿಯರ್ ಅವು ವೆರಿ ಇಂಪಾರ್ಟೆಂಟ್. ಸಂಪನ್ಮೂಲ ವ್ಯಕ್ತಿಗಳು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿದರು. ವಿದ್ಯಾರ್ಥಿ ರಘುನಂದನ್ ಶರ್ಮಾ ಸ್ವಾಗತಿಸಿ ವಂದಿಸಿದರು. ಈ ವೇಳೆ ಸ್ವಸ್ತಿಕ್ ನ್ಯಾಷನಲ್ ಸ್ಕೂಲ್ ಚೇರ್ಮನ್ ರಾಘವೇಂದ್ರ ಹೊಳ್ಳ, ಉಪನ್ಯಾಸಕರಾದ ಕಿಶನ್ ಎಂ ಸೇರಿದಂತೆ ಹಲವು ಮಂದಿ ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.